ಅಬ್ಬಬ್ಬಬ್ಬಬ್ಬಾ, ಏನ್ ಗುರು ಇದು! ರಾಬರ್ಟ್ ಸೃಷ್ಟಿಸಿದ ಕ್ರೇಜ್. ಈ ವಿಡಿಯೋವನ್ನು ನೋಡ್ತಿದ್ರೆ ಒಮ್ಮೆ ದಂಗಾಗಿ ಹೋಗ್ತೀರಾ. ಇವರೆಲ್ಲ ರಾಬರ್ಟ್ ಚಿತ್ರದ ರಾ 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 ನೇನ್ ರೆಡಿ ಹಾಡಿಗೆ ಕುಣಿದು ಕುಪ್ಪಳಿಸ್ತಿರೋ ಜನ. ಆ ಮಟ್ಟಕ್ಕೆ ಕನ್ನಡದ ಹಾಡೊಂದು ತೆಲುಗು ನಾಡಿನಾದ್ಯಂತ ಸಖತ್ ಸದ್ದು ಮಾಡ್ತಿದೆ. ಎಸ್, ಈ ದೃಶ್ಯಗಳು ಕಂಡು ಬಂದಿದ್ದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ. ಅದ್ಯಾವುದೋ ಖಾಸಗಿ ಕಾರ್ಯಕ್ರಮ ಅಂತ ಅನ್ಸುತ್ತೆ. ಅಲ್ಲಿ ರಾಬರ್ಟ್ ಚಿತ್ರದ ರಾ 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 ನೇನ್ ರೆಡಿ ಹಾಡನ್ನು ಅದ್ಯಾರೋ ಪ್ಲೇ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಜನರು ಡಿ ಬಾಸ್ ಎಂದು ಕೂಗಾಡ್ತಾ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಿದೆ. ಇನ್ನು ಮಾರ್ಚ್ 11ರಂದು ರಾಬರ್ಟ್ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತೆರೆಗೆ ಅಪ್ಪಳಿಸಲಿರುವ ರಾಬರ್ಟ್ ಕೇವಲ ಆಂಧ್ರ ಪ್ರದೇಶದಲ್ಲೇ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದೆ. ಇವಾಗ ನೀವೇ ಹೇಳಿ, ಪರಿಸ್ಥಿತಿ ಹೀಗಿರುವಾಗ ಈ ಮಟ್ಟದ ಕ್ರೇಜ್ ಸಾಮಾನ್ಯ ತಾನೆ? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.